ಭಾರತದಲ್ಲಿ ಸಂವಿಧಾನಕ್ಕೆ ಅತಿ ಹೆಚ್ಚು ಮಹತ್ವ ನೀಡಿರುವುದರಿಂದಲೇ ಇಂದು ವಿಶ್ವದಲ್ಲೇ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಿ ನಮ್ಮ ಭಾರತ ಹೊರಹೊಮ್ಮಿದೆ. ಇದು ಪ್ರಜಾಪ್ರಭುತ್ವದ ಶಕ್ತಿ ಎಂದು ಗ್ರಾಮೀಣ ಕುಡಿಯುವ ನೀರು ಇಲಾಖೆಯ ಸಹಾಯಕ ಇಂಜಿನಿಯರ್ ಕೃಷ್ಣಕಾಂತ್ ಅಭಿಪ್ರಾಯಪಟ್ಟರು. ತುರುವೇಕೆರೆ ತಾಲೂಕು ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಸರ್ಕಾರಿ ನೌಕರರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸಂವಿಧಾನ ಓದು ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಇವರ 164 ವರ್ಷದ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಪ್ರಜಾಪ್ರಭುತ್ವ ಆಧಾರಿತ ಸಂವಿಧಾನ ಇರುವುದರಿಂದಲೇ ಭಾರತ ಇಂದು ವಿಶ್ವಖ್ಯಾತಿ ಪಡೆದುಕೊಂಡಿದೆ. ನಮ್ಮ ದೇಶದ ಸಂವಿಧಾನವನ್ನು ಇತರೆ ರಾಷ್ಟ್ರದವರು ಅಧ್ಯಯನ ನಡೆಸಿ ತಮ್ಮ ದೇಶಕ್ಕೆ ಅಳವಡಿಸಿಕೊಳ್ಳೋಕೆ ಮುಂದಾಗಿರುವುದು ಒಳ್ಳೆಯ ಬೆಳವಣಿಗೆ ಎಂದರು. ತಾಲೂಕು ನೌಕರರ ಸಂಘದ ಅಧ್ಯಕ್ಷ ರಾಜು ಮಾತನಾಡಿ, ಎಂ ವಿಶ್ವೇಶ್ವರಯ್ಯ ಇವರು ಹಲವಾರು ಯೋಜನೆಗಳು ಇಂದಿಗೂ ಜನಮಾನಸದಲ್ಲಿ ಉಳಿದಿದೆ. ಹಾಗೆ ವಿಶ್ವೇಶ್ವರಯ್ಯ ಇವರಂತಹ ಇಂಜಿನಿಯರ್ಗಳು ನಿರ್ಮಿಸಿರುವ ಕಾಮಗಾರಿಗಳು ಇಂದಿಗೂ ಜನರ ಮನದಲ್ಲಿ ಇದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಬೆಸ್ಕಾಂ ಕಾರ್ಯಪಾಲಕ ಚಂದ್ರನಾಯಕ್, ಸಹಾಯಕ ಹೇಮಾವತಿ, ನಾಲ ಅಭಿಯಂತರರಾದ ಶಿವಪ್ರಸಾದ್ ಸೇರಿದಂತೆ ಹಲವು ಇಲಾಖೆಯ ಇಂಜಿನಿಯರ್ಗಳನ್ನು ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಎಚ್ಸಿ ನಾಗರಾಜ್, ಡಾಕ್ಟರ್ ನವೀನ್, ನಟೇಶ್, ದಿನೇಶ್, ರಂಗರಾಮಯ್ಯ ಮತ್ತು ಸಂಘದ ಪದಾಧಿಕಾರಿಗಳು ಹಾಗೂ ಸರ್ಕಾರಿ ನೌಕರರು ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಅಪ್ರತಿಮ ಪ್ರತಿಭಾವಂತ ಒಂದು ಅಭಿವೃದ್ಧಿಗೆ ಒತ್ತು ಕೊಟ್ಟಂತ ಇಂಜಿನಿಯರ್ ಆದಂತ ಮೋಕ್ಷಗಂಡ ವಿಶ್ವೇಶ್ವರಯ್ಯನವರ ಒಂದು ಜಯಂತಿ, ಅದರ ಜೊತೆಯಲ್ಲೇ ಇಂಜಿನಿಯರ್ ಅವರ ಜಯಂತಿಯನ್ನು ಆಚರಣೆ ಮಾಡತಕ್ಕಂಥ ನಮ್ಮ ನಿಮ್ಮೆಲ್ಲರ ಒಂದು ಸೌಭಾಗ್ಯ ಜೊತೆಗೆ ಕರ್ತವ್ಯವಾಗಿದೆ. ನೋಡಿದೀವಿ, ಒಂದು ದೇಶ ಕಟ್ಟಬೇಕಾದ್ರೆ ಇಂಜಿನಿಯರ್ಸ್ ಆರ್ ನೇಷನ್ ಬಿಲ್ಡರ್ಸ್. ಇಂಜಿನಿಯರು ಒಂದು ದೇಶವನ್ನು ಕಟ್ಟಬೇಕಂತವರು ಅವನ ಕರ್ತವ್ಯವಾಗಿದೆ. ಹಾಗೆ ಸರ್ ವಿಶ್ವೇಶ್ವರಯ್ಯನವರು ಅವರ ಒಂದು ವೃತ್ತಿ ಜೀವನದಲ್ಲಿ ಎಲ್ಲೂ ಕಳಂಕ ಬಾರದೆ, ಶುದ್ಧಿ ಬಾರದಾಗೆ ಸಾರ್ವಜನಿಕ ಜೀವನದಲ್ಲಿ ಅವರು ನಮಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಕೊಡುಗೆ ಅವರು ತುಂಬ ಇದೆ. ಅದರಲ್ಲಿ ಅವರು ತುಂಬ ಕಷ್ಟದಲ್ಲಿ ಅವರು ಎಜುಕೇಶನ್ ಮಾಡಿದ್ದಾರೆ. ಮಾಡಿದ ನಂತರ ಅವರನ್ನ ಮಹಾರಾಜರು ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರವರು